ಬಂಧುಗಳೇ ನಮಸ್ಕಾರ. ಜುಲೈ 7 ಮಂಗಳವಾರದ ದಿನ. ನಾವು ಈ ಸಂಚಿಕೆಯನ್ನು 4 ಭಾಗದಲ್ಲಿ ವಿಭಜನೆ ಮಾಡಿದ್ದೇವೆ. ಪ್ರಥಮವಾಗಿ ಮನೋಬಲ, ಭಗವದ್ಗೀತೆಯಿಂದ ಒಂದು ಸೂತ್ರ. ಎರಡನೇ ದೇಹಬಲ, ಒಂದು ಸಸ್ಯದ ಬಗ್ಗೆ ವಿವರಣ, ಅದರಿಂದ ಏನು ಲಾಭ ಆಗ್ತದೆ. ಒಂದು ಯೋಗಾಸನ, ಯೋಗಬಲ ಮತ್ತು ಜ್ಯೋತಿರ್ಬಲ, ಆಕಾಶದ ಪ್ರಭಾವ ನಮ್ಮ ಮನಸ್ಸದ ದೇಹದ ಮೇಲೆ ಹೇಗೆ ಬಿಡ್ತದೆ. ಈಗ ಮನೋಬಲದ ಬಗ್ಗೆ ಚರ್ಚೆ ಮಾಡಿದರೆ ಭಗವದ್ಗೀತೆಯಾದ 6ನೇ ಅಧ್ಯಾಯದ 5ನೇ ಶ್ಲೋಕ ಅದ್ಭುತವಾದ ಇದೆ. ಪ್ರಥಮ ನಾನು ಶ್ಲೋಕ ಹೇಳ್ತೇನೆ, ಮತ್ತೆ ನೋಡಿ ಹೇಗೆ ಇವತ್ತು ಪ್ರಾಸಂಗಿಕಿದೆ. ಈ ಕೊರೋನಾ ಸಮಯದಲ್ಲಿ ತುಂಬ ಜನರಿಗೆ ಡಿಪ್ರೆಷನ್ ಆಗ್ತಾ ಇದೆ. ಕೃಷ್ಣ ಅರ್ಜುನಿಗೆ ಹೇಳ್ತಾರೆ, ಉದ್ಧರೇತ್ ಆತ್ಮನಾಂ ಆತ್ಮಾನಂ. ನಿಮ್ಮ ಉದ್ಧರಣ ಅಂತ ಹೇಳಿದರೆ ನಮ್ಮನ್ನು ಮೇಲೆ ತರೋದು. ನಿಮ್ಮನ್ನು ಮೇಲೆ ತರಲಿಕ್ಕೆ ನೀವೇ ಸಾಧ್ಯ, ಬೇರೆ ಯಾರು ನಮ್ಮನ್ನು ಮೇಲೆ ತರಲಿಕ್ಕೆ ಆಗೋದಿಲ್ಲ. ವೆನ್ ಯು ವಾಂಟ್ ದೆನ್ ಓನ್ಲಿ ಪಾಸಿಬಲ್. ನ ಆತ್ಮಾನಂ ಅವಸಾದಯೇತ್. ನೋಡಿ, ಅವಸಾದ ಸ್ಥಿತಿ ನೋಡಿ, ಡಿಪ್ರೆಷನ್ ನೋಡಿ. ಬಡತನದಲ್ಲಿ ಇರೋರು, ಮಧ್ಯಮ ವರ್ಗೀಯರವರು, ಈವನ್ ಈ ಟಿ ವಿ ಆ್ಯಕ್ಟರ್ಗಳು ಸಹ, ಯಾರು ದೊಡ್ಡ, ಕೆಲವರು ಹೇಳ್ತಾರೆ ಬಹಳ ಜ್ಞಾನ ಇದೆ, ಅವ ಸುಶಾಂತ್ ಸಿಂಗ್ ಅಂತ ಯಾರಾದರೂ ಒಬ್ಬರು ಡಿಪ್ರೆಷನ್ ಅಂತ ಜನ ಹೇಳ್ತಿದ್ರು. ಡಿಪ್ರೆಷನ್ ಯಾಕೆ ಬರ್ತಾ ಇದೆ? ಯಾಕೆಂದರೆ ಜನರು ಅಂತಹ ಒಂದು ಭಗವದ್ಗೀತೆ, ಅಂತಹ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನೀವೇ ನಿಮ್ಮ ಆತ್ಮವನ್ನು ಮೇಲೆ ತರಬಹುದು. ಯಾವಾಗಲೂ ಹೀನ ಭಾವನೆಗಳನ್ನು ಬರಲಿಕ್ಕೆ ಬಿಡಬೇಡಿ. ಗಿವ್ ಸೆಲ್ಫ್ ರೆಸ್ಪೆಕ್ಟ್ ಟು ಯುವರ್ ಸೆಲ್ಫ್. ಆತ್ಮೇವ ಹಿ ಆತ್ಮನೋ ಬಂಧು ಆತ್ಮೇವ ರಿಪುರಾತ್ಮನಃ. ನೀವೇ ನಿಮ್ಮ ಮಿತ್ರ, ನೀವೇ ನಿಮ್ಮ ಶತ್ರು. ಯಾರು ನಿಮ್ಮಕ್ಕಿಂತ ಒಳ್ಳೆ ನಿಮ್ಮ ಬಂಧುಗಳು ಯಾರಿಲ್ಲ, ಯಾರು ನಿಮ್ಮಕ್ಕಿಂತ ಕೆಟ್ಟದ ಶತ್ರು ಯಾರಿಲ್ಲ. ನಿಮ್ಮ ಬಗ್ಗೆ ಪಾಸಿಟಿವ್ ಥಿಂಕ್ ಮಾಡಿ, ಆವಾಗ ಒಳ್ಳೆ ಆಗ್ತದೆ, ನೀವು ಬಂಧುರಾಗಿ ಆಗ್ತೀರಿ. ನಿಮ್ಮ ಬಗ್ಗೆ ನೆಗೆಟಿವ್ ಯೋಚನೆ ಮಾಡಬೇಡಿ. ಡೋಂಟ್ ಬಿ ಇನ್ ಗಿಲ್ಟ್. ಇವಾಗ ದೇಹಬಲ ಬಗ್ಗೆ ಹೇಳಿದರೆ, ಇವತ್ತು ನಾನು ಕುಂಬಳಕಾಯಿ, ಕೂಷ್ಮಾಂಡದ ಬಗ್ಗೆ ಯೋಗರತ್ನಾಕರ ನಮ್ಮ ಆಯುರ್ವೇದ ಪುಸ್ತಕದವರು ಏನು ಹೇಳ್ತಾರೆ ಬಗ್ಗೆ ಚರ್ಚೆ ಮಾಡ್ತೇವೆ. ಕೂಷ್ಮಾಂಡಂ ಬ್ರಹ್ಮಣಂ ಶೀತಂ. ಬ್ರಹ್ಮಣ ಸಪೂರ ಇರೋರು, ವೀಕ್ನೆಸ್ ಇದೆ, ಜ್ವರ ಆಯಿತು, ಶಕ್ತಿ ಇಲ್ಲ, ಆವಾಗ ಆದಷ್ಟು ಜಾಸ್ತಿ ಕುಂಬಳದ ಸೇವನೆ ಮಾಡಬೇಕು. ತುಂಬ ಉಷ್ಣ ಇರುವಾಗ ದೇಹದಲ್ಲಿ ಶೀತಂ, ಇದು ಕೂಲಿಂಗ್ ಮಾಡ್ತದೆ ದೇಹದ. ಗುರುಂ ಪಿತ್ತಾಸ್ರ ವಾತಜಿತ್. ರಕ್ತದಲ್ಲಿ ಪಿತ್ತಾಂಶ, ಕೆಟ್ಟ ಪಿತ್ತ ಇದ್ದರೆ ಕಪ್ಪು ರಕ್ತವನ್ನು ಫ್ರೆಶ್ ಮಾಡಬಹುದು. ಅಂತಹ ಅದ್ಭುತ ಶಕ್ತಿ ಕುಂಬಳಕಾಯದಲ್ಲಿ ಇದೆ. ಬಸ್ತಿ ಶುದ್ಧ ಕರಂ ಚೇತೋ ರೋಗ ದೋಷ ತ್ರಯಾಪಹಂ. ಬಸ್ತಿ ದೋಷಗಳು ಅಂದರೆ ಕಿಡ್ನೀಸಲ್ಲಿ ಕ್ಲಿನ್ಸಿಂಗ್ ಮಾಡ್ತದೆ, ಮತ್ತು ಎಲ್ಲ ರೋಗಗಳು ಮತ್ತು ದೋಷಗಳನ್ನು ಕಂಪ್ಲೀಟ್ವಾಗಿ ಸರಿಯಾಗಿ ಸಾಮ್ಯ ಸ್ಥಿತಿಯಲ್ಲಿ ತರುವಂಥದ್ದ ಶಕ್ತಿ ಕುಂಬಳಕಾಯಿಯಲ್ಲಿ ಇದೆ, ಆಯುರ್ವೇದದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ವೈಟಮಿನ್ ಎ ಇದೆ, ಅದ್ಭುತವಾದ ಪ್ರಮಾಣದಲ್ಲಿ ಪೊಟ್ಯಾಷಿಯಮ್ ಇದೆ, ಹಾರ್ಟಿಗೆ ತುಂಬ ಒಳ್ಳೆಯದು. ಎಲ್ಲ ಮ್ಯಾಗ್ನೀಸಿಯಮ್, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಸ್ಕಿನ್ಗೆ ತುಂಬ ಒಳ್ಳೆಯದು, ಇಮ್ಯೂನ್ ಸಿಸ್ಟಮನ್ನು ಬೂಸ್ಟಿಂಗ್ ಕೊಡ್ತದೆ. ಎಲ್ಲ ಥರದ ಕೆಟ್ಟ ಅಂಶ, ಟಾಕ್ಸಿನ್ಸನ್ನು ಸಹ ಹೊರಗೆ ತೆಗೆಯುವಂಥದ್ದು ಶಕ್ತಿ ಕುಂಬಳಕಾಯದಲ್ಲಿ ಇದೆ. ಇವಾಗ ಯೋಗ ಬಲ, ಉಷ್ಟ್ರಾಸನ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಉಷ್ಟ್ರ ಅಂದರೆ ಕ್ಯಾಮೆಲ್. ಈ ಉಷ್ಟ್ರದ ಆಸನ ಮಾಡುವಾಗ ನಾವು ವಜ್ರಾಸನದಲ್ಲಿ ಕೂತು ನಮ್ಮ ಬಾಡಿಯನ್ನು ಸ್ಟ್ರೇಟ್ ಮಾಡಿ ಬ್ಯಾಕಿಗೆ ಹೋಗಿ ಕೈಯಿಂದ ನಮ್ಮ ಹೀಲ್ಸನ್ನು ನಾವು ಇಡ್ತೇವೆ. ಆ್ಯಕ್ಚುಲಿ ಇದರಿಂದ ನಮ್ಮ ಉರಸ್ ಭಾಗಕ್ಕೆ ಒಳ್ಳೆ ಸ್ಟ್ರ್ಯಾಚ್ ಸಿಗ್ತದೆ. ಅಬ್ಡಾಮಿನಿಗೆ ಸಹ ತುಂಬ ಚೆನ್ನಾಗಿ ಸ್ಟ್ರ್ಯಾಚ್ ಸಿಗ್ತದೆ. ಎಲ್ಲ ಚೆಸ್ಟ್ ಮಸಲ್ಸ್, ಅಬ್ಡಾಮಿನ್ ಮಸಲ್ಸ್ ಆ್ಯಂಡ್ ಕ್ವಾಡ್ರಿಸೆಪ್ಸ್ ಆ್ಯಂಡ್ ಹಿಪ್ ಫ್ಲ್ಯಾಕ್ಸ್ ಆಗ್ತದೆ. ನಮ್ಮ ಶೋಲ್ಡರ್ಸಿಗೆ ಒಳ್ಳೆ ಸ್ಟ್ರೆಂತ್ ಮತ್ತು ಬ್ಯಾಕಿಗೆ ಒಳ್ಳೆ ಸ್ಟ್ರೆಂತ್ ಕೊಡೋದು ಉಷ್ಟ್ರಾಸನ. ಯಾರಿಗೂ ತುಂಬ ಬ್ಲಡ್ ಪ್ರೆಷರ್ ಹೈ ಇರ್ತದೆ ಮತ್ತು ಮೈಗ್ರೇನ್ ಇರ್ತದೆ, ಅವರು ಉಷ್ಟ್ರಾಸನ ಮಾಡಬಾರದು. ಈಗ ಜ್ಯೋತಿರ್ಬಲದ ಬಗ್ಗೆ ಹೇಳಿದರೆ, ಇವತ್ತಿನ ಆಕಾಶದ ಸ್ಥಿತಿ ನಮ್ಮ ಮನಸ್ಸಕ್ಕೆ ತುಂಬ ಅನುಕೂಲ. ಈ ಚಂದ್ರ, ದ್ವಿತೀಯದ ಚಂದ್ರ ಯಾವಾಗಲೂ ಶುಭ. ಶ್ರಾವಣ ನಕ್ಷತ್ರದ ಸ್ಟಾರ್ಸ್ ಎದುರಿಗೆ ಬರ್ತಾ ಇದೆ. ತುಂಬ ಶಕ್ತಿವಂತ, ಪಾಸಿಟಿವ್ ಎನರ್ಜಿ ಕೊಡುವಂಥದ್ದು ಮಂಗಳವಾರ ದಿನ. ನೆಗೆಟಿವ್ ಥಿಂಕಿಂಗ್ ಮಾಡದೆ ನೀವು ಒಳ್ಳೆ ಆಹಾರಗಳನ್ನು ಸೇವನೆ ಮಾಡಿ ಮನಸ್ಸನ್ನು ಪಾಸಿಟಿವ್ ಇಟ್ಟು ಆತ್ಮವಿಶ್ವಾಸದಿಂದ ಯಾವುದು ಕೆಲಸ ಮಾಡ್ತೀರಲ್ಲ,
ನಿಶ್ಚಿತವಾಗಿ ನಿಮಗೆ ಸಕ್ಸಸ್ ಸಿಗ್ತದೆ, ಸಫಲತೆ ಸಿಗ್ತದೆ. ಶುಭವಾಗಲಿ, ಶುಭ ಮಂಗಲ.